ಪ್ರೀತಿಯನ್ನಿಟ್ಟು ಮಾನ್ಯ DVG ಅವರ ಮಂಕುತಿಮ್ಮನ ಕಗ್ಗವನ್ನು ಆಲಿಸುತ್ತಿರುವ ತಮಗೆಲ್ಲರಿಗೂ ಶರಣಾರ್ಥಿ. ಇಂದಿನ ಜ್ಞಾನವೇ ಬೆಳಕು ಕಗ್ಗ ಸರಣಿ ಕಾರ್ಯಕ್ರಮ 185. ಕಗ್ಗ ವ್ಯಾಖ್ಯಾನದಲ್ಲಿ ನಾನು ನಿಮ್ಮೊಂದಿಗೆ ಕರುಣಾಕರ ಬಳಕೋರು. ಕಗ್ಗ ಗಾಯನಕ್ಕೆ ದನಿಯಾಗಿದ್ದಾರೆ ಗಾನಶ್ರೀ ವಿದ್ವಾನ್ ಸುರೇಶ್ ರಾವತ್ತೋರು. ಬನ್ನಿ ಕೇಳುಗರೆ, ಇಂದಿನ ಕಗ್ಗ ಮಾಲಿಕೆಯಲ್ಲಿ ಮಾನ್ಯ ಗುಂಡಪ್ಪನವರ ಕಗ್ಗವನ್ನು ಕೇಳಿ ಬರೋಣ. ವ್ಯರ್ಥವೆಂದೆನಿ ಬುದಲ ಸೃಷ್ಟಿಯಲಿ ಬಹುಭಾಗ, ಅರ್ಥವೇಂ ಕ್ರಿಮಿಕೀಟ ಕೋಟಿ ರಚನೆಯಲಿ, ಕರ್ತನಾಲೋಚಿಸದ ದುಂದಿನವನೆಂಬ ನುಡಿಯ ಅರ್ಧ ದೃಷ್ಟಿಯ ವಿವರ ಮಂಕುತಿಮ್ಮ. ಕರ್ತನಾಲೋಚಿಸದ ದುಂದಿನವನು ಎಂಬ ನುಡಿಯು ಅರ್ಧ ದೃಷ್ಟಿಯ ವಿವರ ಮಂಕುತಿಮ್ಮ. ಬಂಧುಗಳೇ, ನಾವಿರುವ ಈ ಭೂಮಿಯು ವೈವಿಧ್ಯತೆಯಿಂದ ಕೂಡಿದೆ. ಮಾನವರಿಂದ ಹಿಡಿದು ಕ್ರಿಮಿಕೀಟಗಳವರೆಗೆ ಸಹಸ್ರಾರು ಜೀವಿಗಳು, ಹುಳು, ಹಪ್ಪಟೆ, ಕಲ್ಲು, ಮಣ್ಣು, ಮರ, ಗಿಡಗಳಿಂದ ಅಪಾರವಾದ ಸೃಷ್ಟಿಯು ಇಲ್ಲಿ ತುಂಬಿದೆ. ಈ ಎಲ್ಲ ವಿಸ್ಮಯಗಳನ್ನು ಕಂಡು ಬಹಳಷ್ಟು ಬಾರಿ ನಾವೆಲ್ಲರೂ ಕೂಡ ಮೂಕ ವಿಸ್ಮಿತರಾಗಿದ್ದೇವೆ, ಕುತೂಹಲಕ್ಕೆ ಒಳಗಾಗಿದ್ದೇವೆ. ಕಾರಣ, ಸೃಷ್ಟಿಯಲ್ಲಿರುವ ಜೀವ ಸಂಕುಲ ಸೇರಿದಂತೆ ಸಜೀವ ಮತ್ತು ನಿರ್ಜೀವ ವಸ್ತುಗಳನ್ನು ಈ ಭೂಮಿಯ ಮೇಲೆ ಲೆಕ್ಕವಿಲ್ಲದಷ್ಟು ಕೋಟಿ ಜೀವರಾಶಿಗಳನ್ನು ಆ ಭಗವಂತ ಸೃಷ್ಟಿ ಮಾಡಿದ್ದಾನೆ. ಇಷ್ಟೆಲ್ಲ ಸೃಷ್ಟಿಸುವ ಅಗತ್ಯ ಇದ್ದರೆ ಅದರ ಉದ್ದೇಶವೇನು? ಸೃಷ್ಟಿಯಾಗಿರುವ ವಸ್ತುಗಳಲ್ಲಿ, ಜೀವಿಗಳಲ್ಲಿ ಟೊಳ್ಳೆಷ್ಟು, ಸತ್ವಭರಿತವಾಗಿರುವುದೆಷ್ಟು? ಹೀಗೆ ಆಲೋಚಿಸುತ್ತಾ ಹೋದರೆ ಮೇಲ್ನೋಟಕ್ಕೆ ನಮಗನಿಸುತ್ತದೆ ದೇವರಿಗೆ ಬೇರೇನು ಕೆಲಸವಿಲ್ಲ, ಹಾಗಾಗಿ ಇಷ್ಟೆಲ್ಲವನ್ನ ಸೃಷ್ಟಿ ಮಾಡಿದ್ದಾನೆ ಅಂತ. ವೈಜ್ಞಾನಿಕವಾಗಿ ನೋಡುವುದಾದರೆ ಮಾನವ ಕುಲಕ್ಕೆ ಮತ್ತು ಪ್ರಕೃತಿಗೆ ಪ್ರತಿಯೊಂದು ಜೀವಕೋಟಿಗಳ ಸೃಷ್ಟಿಯೂ ಕೂಡ ಅಗತ್ಯವಿತ್ತು. ಭಗವಂತನು ಇಷ್ಟೆಲ್ಲ ಸೃಷ್ಟಿ ಮಾಡಿರುವ ಹಿಂದಿನ ಕಾರ್ಯಕಾರಣವನ್ನ ತಿಳಿಯದೆ ದುಂದುವೆಚ್ಚ ಮಾಡಿದ್ದಾನೆ ಎನ್ನುವ ಮಾತು ಅದು ಅರ್ಧಂಬರ್ಧ ತಿಳಿದವನ ಮಾತಾಗುತ್ತದೆ. ಜಗತ್ತು ಅಥವಾ ಸೃಷ್ಟಿಯು ನಿರಂತರವಾಗಿ ಸಾಗಲು ಎಲ್ಲ ಜೀವಕೋಟಿಗಳೂ ಕೂಡ ಇಲ್ಲಿ ಅನಿವಾರ್ಯವಾಗಿತ್ತು. ಇವುಗಳ ಹಿಂದೆ ಒಂದು ಕಾರ್ಯಕಾರಣವೂ ಇತ್ತು ಅನ್ನುವುದನ್ನು ನಾವು ಇಲ್ಲಿ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಬೇಕು. ಇಲ್ಲಿ ಯಾವುದೂ ಕೂಡ ವ್ಯರ್ಥವಿಲ್ಲ. ಪ್ರಕೃತಿಯ ಸಮತೋಲನಕ್ಕೆ ಎಲ್ಲವೂ ಕೂಡ ಅನಿವಾರ್ಯವೇ ಆಗಿವೆ. ಈ ಸೃಷ್ಟಿಯ ಜೀವ ವೈವಿಧ್ಯಕ್ಕೊಂದು ಅರ್ಥವಿದೆ. ಆದರೆ ಮಾನವನ ವಿವೇಚನಾ ಶಕ್ತಿ ಅಥವಾ ಪ್ರಬುದ್ಧತೆ ಇಲ್ಲದ ಕಾರಣ ಈ ಸೃಷ್ಟಿಯ ಬಗ್ಗೆ ಟೀಕಿಸುತ್ತಾನೆ. ವಿನಾಕಾರಣ ಟೀಕಿಸುವುದನ್ನು ಬಿಟ್ಟು ಸೃಷ್ಟಿಯ ಅಸ್ತಿತ್ವವನ್ನು ಗೌರವಿಸೋಣ. ಬಂಧುಗಳೇ, ತಾವೆಲ್ಲರೂ ಕೂಡ ಜ್ಞಾನವೇ ಬೆಳಕು ಕಗ್ಗ ಮಾಲಿಕೆಯನ್ನು ಕೇಳುತ್ತಿದ್ದೀರಿ. ಜ್ಞಾನವೇ ಬೆಳಕು ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ನಾಳೆ ಇನ್ನೊಂದು ಕಗ್ಗದೊಂದಿಗೆ ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ, ಶುಭ ದಿನ.